ಅಲ್ಲಿ ದರಗಳ ಬಗ್ಗೆ ಭಾಳಷ್ಟು ಚರ್ಚೆಗಳಾಗ್ತಾ ಇತ್ತು. ಅಷ್ಟು ತಗೊಳ್ತಾರೆ, ಇಷ್ಟು ತಗೊಳ್ತಾರೆ ಅಂತ ಅನ್ನುವಂಥದ್ದು. ಎಷ್ಟನ್ನ ನಿಗದಿ ಮಾಡಿದ್ರ ಡಿ ಸಿ ಅವರು ಏನಾದರೂ ಡಿ ಸಿ ಅವರು ಸಿಂಧು ರೂಪೇಶ್ ಅವರು ಕಳೆದ ಸಮಯ ಡಿ ಸಿ ಆಗಿದ್ದರು ನಮ್ಮ ಮಂಗಳೂರಿಗೆ. ಆಗ ಅವರು ನಿಗದಿ ಮಾಡಿದರು, ಒಬ್ಬರಿಗೆ 700 ರೂಪಾಯಿ, ಇಬ್ಬರಿಗಾದರೆ 1000 ರೂಪಾಯಿ, ಇನ್ಕ್ಲೂಡಿಂಗ್ ಫುಡ್, ಆಹಾರವನ್ನು ಅವರಿಗೆ 3 ಹೊತ್ತಿದ್ದು ನೀಡಬೇಕು. ಅದು ಸಾಧಾರಣ ನಾವು ಒಂದು 1500-2000ಕ್ಕೆ ಹೋಟೆಲ್ಗೆ ರೂಮನ್ನು ಕೊಡುವಂಥದ್ದನ್ನು 700 ರೂಪಾಯಿ ಮತ್ತೆ 1000ಕ್ಕೆ ಕೊಡಬೇಕು, 14 ದಿನದ ಕ್ವಾರಂಟೈನ್ ಅಂತೇಳಿ. ಓಕೆ. ದೊಡ್ಡ ದೊಡ್ಡ ಹೋಟೆಲ್ನವರು ನಮ್ಮ ಹುಷಂಪರ್ಲಿರ್ಬೋದು ಅಂತ ಒಂದು ದೊಡ್ಡ ವ್ಯವಸ್ಥೆ ಹೋಟೆಲ್ನವರಿಗೆ 2000ಕ್ಕೂ ಕೊಡ್ಬೋದು. ಆದರೆ ಫುಡ್ ಎಲ್ಲ ಇನ್ಕ್ಲೂಡ್ ಮಾಡಬೇಕೆನ್ನೋ ಒಂದು ಅವರವರ ಇದಕ್ಕೆ ಯಾವರಿಗೆ ಯಾವ ತಾಕತ್ತಿದೆ ಅವರಿಗೆ ಕೊಡುವಂಥದ್ದು. ನಾವು ಆ ಪ್ರಕಾರವಾಗಿ ನಮ್ಮ ಹೋಟೆಲನ್ನು ಕ್ವಾರಂಟೈನಿಗೆ ಕೊಟ್ಟಿದ್ದು. ಸ್ವಲ್ಪ ದಿನ ಹೋಗುವಾಗ ಜನರಲ್ಲಿ ಹೆದರಿಕೆ ಕಮ್ಮಿ ಆಯಿತು, ಬೇರೆ ಹೋಟೆಲ್ನವರಿಗೆ ಕೂಡ ಅಗತ್ಯತೆ ಬಂತು. ಆದರೆ ಇಲ್ಲಿ ಕಾಂಪಿಟೇಷನ್ ಎಲ್ಲಿ ನಡೀತಾ ಅಂತ ಹೇಳಿದ್ರೆ, ನಾವು ಕೊಡುವಂಥದ್ದು 700 ರೂಪಾಯಿದನ್ನು 600 ರೂಪಾಯಿ ಕೊಟ್ಟಿದ್ದೇವೆ, 1000 ರೂಪಾಯಿ ಕೊಟ್ಟಿದ್ದನ್ನು 900ಗೂ ಕೊಟ್ಟಿದ್ದೇವೆ. ಯಾಕೆ? ನಮಗೆ ಬಂದವರಿಗೆ ವ್ಯವಸ್ಥೆಯನ್ನು ನಾವಿಲ್ಲಿ ಕಲ್ಪಿಸಬೇಕು ಅಂತೇಳಿ. ಆದರೆ ಪಬ್ಲಿಸಿಟಿ ಆಯಿತು, ಜನರಿಂದ ಲೂಟಿ ಮಾಡ್ತಾ ಇದ್ದಾರೆ, 3000-4000 ರೂಪಾಯಿ ಹಣವನ್ನು ತೆಗೊಳ್ತಿದ್ದಾರೆ ಅಂತೇಳಿ. ನಾವು ಯಾವುದೇ ಮಂಗಳೂರಿನಲ್ಲಿ ಒಂದೇ ಒಂದು ಹೋಟೆಲ್ನವರು ಆ ರೀತಿ ತೆಗೆದಿದ್ರೆ ನಮಗೆ ಹೇಳಬೇಕು. ಆದರೆ ಒಂದು ವಿಷಯ ಏನಂತ ಹೇಳಿದ್ರೆ, ಅದು ದುಬೈಯಿಂದ ಇರ್ಬೋದು, ಇಲ್ಲದೆ ಬೇರೆ ಬೇರೆ ರಾಷ್ಟ್ರಗಳಿಂದ ಬಂದವರು ಎಲ್ಲರೂ ಕೂಡ ಒಂದು ಏಜೆನ್ಸಿ ಥ್ರೂ ಅಲ್ಲಿ ಬಂದವರು. ಆ ಏಜೆನ್ಸಿ ಅವರು ಇವರ ಕೈಯಿಂದ, ಅದು ಕಂಪನಿ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಇವರಿಗೊಂದು ರೇಟನ್ನು ಫಿಕ್ಸ್ ಮಾಡಿ ನಮಗೆ ಕಳಿಸಿದ್ದಾರೆ. ಆ ಅಮೌಂಟ್ ಅನ್ನು ಆ ಏಜೆನ್ಸಿ ಅವರು ಕಲೆಕ್ಟ್ ಮಾಡಿರ್ಬೋದು, ಎಷ್ಟು ಅಂತ ನಮಗೆ ಗೊತ್ತಿಲ್ಲ. ಆದರೆ ನಮ್ಮಲ್ಲಿ ಬೇರೆ ಬೇರೆ ಹೋಟೆಲಲ್ಲಿ ಅದು ನೆಗೋಷಿಯೇಷನ್ ಮಾಡಿ ಡಿ ಸಿ ಏನು ಫಿಕ್ಸ್ ಮಾಡಿದ್ದಾರೆ, ಅದಕ್ಕಿಂತ 100 ರೂಪಾಯಿ ಕಮ್ಮಿಗೆ ಕೊಟ್ಟಿದ್ದೇವೆ ಅಂತ ನಾವು ಜಾಸ್ತಿ ಕೊಡಲಿಲ್ಲ. ದರ ಏನು ನಿಗದಿಪಡಿಸಲಾಗಿತ್ತು, ನೇರವಾಗಿ ಈಗ ಲಾಡ್ಜ್ನ ರೂಮಿಗೆ ಸಂಬಂಧಪಟ್ಟಾಗೆ ನೀವು ನಿಗದಿಪಡಿಸಿದ್ರು ನೀವೇ ತಗೊಳ್ತಾ ಇದ್ರು, ಅಥವಾ ಏಜೆನ್ಸಿ ಥ್ರೂ ಅವರು ಕೊಡಬೇಕಾಗಿತ್ತು? ಕೆಲವೆಲ್ಲ ಏಜೆನ್ಸಿ ಥ್ರೂ ಅಲ್ಲಿ ಅಂದ್ರೆ ಬಲ್ಕ್ ಕಂಪನಿಯವರು ಕಳಿಸ್ತಾ ಇದ್ರು, ಕೆಲವೆಲ್ಲ ಏಜೆನ್ಸಿ ಥ್ರೂ ಅಲ್ಲಿ ನಮಗೆ ಪೇಮೆಂಟ್ ಬರ್ತಾ ಇತ್ತು, ಕೆಲವೆಲ್ಲ ಅವರವರಾಗಿ ಪೇಮೆಂಟ್ ಮಾಡ್ತಾ ಇದ್ರು. ಅದಲ್ಲದೆ ಬೇರೆ ಯಾವುದೇ ಇರಲಿಲ್ಲ. ಮತ್ತೆ ನಾವು ಗವರ್ಮೆಂಟ್ಗೆ ಪೇಮೆಂಟ್ ಮಾಡಿ ಗವರ್ಮೆಂಟ್ನವರು ಹಣ ತೆಕೊಂಡು ಅದನ್ನು ನಮಗೆ ಪೇಮೆಂಟ್ ಮಾಡೋದು ಅಂತ ಪರಿಸ್ಥಿತಿ ಬರಲಿಲ್ಲ. ಇಲ್ಲ. ಇಲ್ಲ. ಓಕೆ.